ಧರ್ಮಾಚರಣೆ ವ್ಯಕ್ತಿಯ ವೈಯಕ್ತಿಕ ವಿಚಾರ. ಇದರಲ್ಲಿ ಮೂಗು ತೋರಿಸುವ ಕೆಲಸ ಯಾರೂ ಮಾಡಬಾರದು. ರಾಜ್ಯದಲ್ಲಿ ಯಾವ ಧರ್ಮದ ಮೇಲೂ ಪ್ರಹಾರ ಮಾಡುವ ಕೆಲಸ ನಡೆದಿಲ್ಲ. ಆದರೆ ದೇಶದ ಸಂವಿಧಾನ ಒಪ್ಪದ, ನ್ಯಾಯಾಲಯಗಳ ಆದೇಶ ಒಪ್ಪದ ಒಂದು ವರ್ಗವಿದೆ. ತನ್ನದೇ ಗೂಂಡಾಗಿರಿ ಮೂಲಕ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಕೆಲಸ ಇವುಗಳಿಂದ ನಡೆಯುತ್ತಿದೆ ಎಂದು ಕೇಂದ್ರದ ಮಾಜಿ ಸಚಿವ ಡಿ.ವಿ. ಸದಾನಂದಗೌಡ ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸಮಾಜದಲ್ಲಿ ಈ ರೀತಿಯ ಗೊಂದಲ ಹುಟ್ಟು ಹಾಕಿದವರೇ ಇದನ್ನ ಪ್ರಶ್ನಿಸುತ್ತಿರುವುದು ಹಾಸ್ಯಾಸ್ಪದ. ಬುದ್ಧಿವಾದ ಹೇಳುವ ಮೊದಲು ತಮ್ಮ ವರ್ತನೆಯನ್ನ ಸರಿ ಮಾಡಿಕೊಳ್ಳುವುದು ಉತ್ತಮ. ರಾಜ್ಯದಲ್ಲಿ ನಡೆಯುತ್ತಿರುವ ಆರ್ಥಿಕ ನಿಷೇಧ ಮತ್ತು ಹಲಾಲ್ ವಿರೋಧವನ್ನ ಡಿ.ವಿ. ಸದಾನಂದಗೌಡ ಅವರು ಸಮರ್ಥಿಸಿಕೊಂಡರು. ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯ ಹಿಂದೆ ಕೇಂದ್ರ ಸರ್ಕಾರವಿಲ್ಲ. ಈ ಹಿಂದೆ ಅಧಿಕಾರದಲ್ಲಿದ್ದ ಸರ್ಕಾರದಿಂದ ಬೆಲೆ ಏರಿಕೆಯಾಗಿದೆ. ಹಿಂದಿನ ಸರ್ಕಾರದ ತಪ್ಪು ನೀತಿಯಿಂದಾಗಿ ಇಂದು ತೈಲ ಕಂಪನಿಗಳೇ ತನ್ನಷ್ಟಕ್ಕೆ ಬೆಲೆ ನಿಗದಿಪಡಿಸುವಂತಾಗಿದೆ. ಅಲ್ಲದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುವ ಯುದ್ಧವು ತೈಲ ಬೆಲೆ ಏರಿಕೆಗೆ ಕಾರಣವಾಗಿದೆ. ರಷ್ಯಾದಿಂದ ತೈಲ ಆಮದು ಮಾಡುವ ಕಂಪನಿಗಳಿಗೆ ಯುದ್ಧದಿಂದ ತೊಂದರೆಯಾಗಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಈ ರೀತಿಯ ಏರಿಳಿತಗಳು ಆಗುತ್ತಿವೆ. ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನ ನಿಯಂತ್ರಣದಲ್ಲಿರಿಸಲು ಕ್ರಮ ಕೈಗೊಳ್ಳುತ್ತಿದೆ. ಕೆಲವೇ ದಿನಗಳಲ್ಲಿ ಬೆಲೆ ನಿಯಂತ್ರಣವನ್ನ ಕೇಂದ್ರ ಸರ್ಕಾರ ಮಾಡಲಿದೆ ಎಂದು ಹೇಳಿದರು. ಇದು ಯಾವುದೇ ಒಂದು ಸರ್ಕಾರಗಳು ಮತ್ತೊಂದು ಮಾಡಿದಲ್ಲ. ಹಿಂದಿನ ಸರ್ಕಾರಗಳು ಮಾಡಿದ ಕರ್ಮಕಾಂಡದಿಂದಾಗಿ ನಾವು ಇವತ್ತು ತೈಲ ಕಂಪನಿಗಳು, ಬೇರೆ ಕಂಪನಿಗಳು ತನ್ನಷ್ಟಕ್ಕೆ ಅದರ ರೇಟನ್ನು ನಿಗದಿಪಡಿಸುವಂಥದ್ದು ಒಂದಾಗಿದೆ. ಎರಡನೇದಾಗಿ ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಆ ಒಂದು ಯುದ್ಧದಿಂದಾಗಿ ರಷ್ಯಾದಿಂದ ಹೆಚ್ಚಿನ ಈ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳು ಈ ನಾಯರ ಗೇರ ಇದೆಲ್ಲ ಇದ್ದಾವಲ್ಲ, ಇದು ರಷ್ಯನ್ ಇದನ್ನೇ ಯಾವುದನ್ನು ಆಯಿಲನ್ನು ಡಿಪೆಂಡ್ ಆಗಿರುವಂಥದ್ದು. ಆದ ಕಾರಣ ಫ್ಲಕ್ಚುಯೇಷನ್ಸ್ ಆಗಿದೆ. ಸ್ವಲ್ಪ ದಿನ ನಾವು ಇದನ್ನು ಸರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಾವು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಆಚರಣೆ ಅದು ಅವರವರಿಗೆ ಬಿಟ್ಟದ್ದು, ವೈಯಕ್ತಿಕವಾದಂಥದ್ದು. ಸಂವಿಧಾನದಲ್ಲಿ ಹೇಳಿದೆ ಅವರವರ ಧರ್ಮ. ಇನ್ನೊಬ್ಬನ ಧರ್ಮದ ಮೇಲೆ ಪ್ರಹಾರ ಮಾಡುವಂಥದ್ದು ಮತ್ತೊಂದಾದರೆ ಸರಿಯಪ್ಪ. ಈಗ ನನಗಿರುವಂಥದ್ದು ಒಂದೇನು ಪ್ರಶ್ನೆ ಅಂತ ಹೇಳಿದರೆ, ಸಂವಿಧಾನದಲ್ಲಿ ಹೇಳಿದ್ದನ್ನು ಒಪ್ಕೊಳ್ಳಲ್ಲ, ಕೋರ್ಟ್ ಆದೇಶಗಳನ್ನು ಒಪ್ಕೊಳ್ಳಲ್ಲ, ತನ್ನದೇ ಆದಂಥ ಒಂದು ಗೂಂಡಾಗಿರಿಗಳ ಮುಖಾಂತರ ಬೇರೆ ಬೇರೆ ರೀತಿಯ ಭಯೋತ್ಪಾದ ಚಟುವಟಿಕೆಗೆ ಬೆಂಬಲ ಕೊಡುವಂಥವರಿಂದ ಯಾವುದೇ ಪಾಠಗಳನ್ನು ನಾವೇನು ಕಲಿಬೇಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ಏನು ಕಾರ್ಯಾಚರಣೆ ಮಾಡಬೇಕು ಅದಕ್ಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದ ಕಾರಣ ಇದನ್ನು ಹುಟ್ಟು ಹಾಕುವವರು ಇವತ್ತು ಯಾರು ಹಿಂಗೆ ಮಾಡಬಾರ್ದಿತ್ತು ಅಂತ ಬುದ್ಧಿ ಹೇಳ್ತಾರಲ್ಲ, ಅವರೇ ಇದನ್ನೆಲ್ಲ ಹುಟ್ಟು ಹಾಕಿದ್ದು. ಅವರಿಗೆ ಕೌಂಟ್ರ್ ಆದ ಕಾರಣ ಇದು ಸಣ್ಣ ರೀತಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಡೀತದೆ. ಅದಕ್ಕೆ ಏನು